ಹುಲಿ ಎಲ್ಲ ಕೂತ್ಕೊಳ್ಳುವ ಸ್ಥಳ ಹುಲಿ. ಹಾ, ಮೊದಲು ಪೇಟೆ ಇದ್ದದ್ದು ಮೇಲಿನ ಪೇಟೆ, ಹಳೆ ಪೇಟೆ ಅಂತ ಹೇಳ್ತಾರಲ್ಲ ಅದು. ಇದು ಸುರಿಗೊಂದು ರಾಮಕೃಷ್ಣ ಪಡುವೆಟ್ಟಾಯರು ಜವಳಿ ಅಂಗಡಿ, ಮತ್ತೆ ಸುಬ್ರಾಯ ಶೆಣಿಯವರದೊಂದು ಜೀನ್ಸಿನ ಅಂಗಡಿ, ಮತ್ತೊಂದು ಸಿಲ್ಕ್ ಪ್ಯಾಲೇಸ್. ಇಷ್ಟೇ ಆದದ್ದು ಸುರಿಗೆ. ಆನಂತರ ಒಂದೊಂದು ಅಂಗಡಿ ಆಗಿ ಈಗೆಲ್ಲ ಚೇಂಜ್ ಆಯ್ತು ಕಂಪ್ಲೀಟ್. ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ, ವಿಜಯ ಗೋಪುರದ ಕೆಲಸ, ಅದರ ಜೊತೆಗೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಉಜಿರೆಯಲ್ಲಿ ಆಗ್ತಾ ಇದೆ. ಅದರ ಜೊತೆಗೆ ಉಜಿರೆಯಲ್ಲಿ ಸುಮಾರು 50 ವರ್ಷಗಳಿಂದ ಇಲ್ಲೇ ಇದ್ದು ಇಲ್ಲಿಯ ಎಲ್ಲ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಇಲ್ಲಿಯ ಊರು ಹೇಗೆ ಬದಲಾಯಿತು ಅನ್ನೋದರ ಬಗ್ಗೆ ತಿಳ್ಕೊಂಡವರು BK ಶಿವರಾಮರು. ಇವರನ್ನ ಬಹಳ ಪ್ರೀತಿಯಿಂದ ಮೀಸೆ ಶಿವರಾಮ್ ಅಂತ ಉಜಿರೆಯಲ್ಲಿ ಕರೀತಾರೆ. ಪ್ರಸಿದ್ಧಿ ಅವರಿಗೆ ಮೀಸೆ ಶಿವರಾಮ್ ಅಂತಾರೆ. ಸರ್, ಏನ್ ಹೇಳ್ತೀರಿ ಉಜಿರೆಯ ಜನಾರ್ದನ ಸ್ವಾಮಿ ದೇವಾಲಯದ ಬಗ್ಗೆ? ಅಂದಿನಿಂದ ಇಂದಿನ ತನಕ ನಡೆದು ಬಂದ ರೀತಿ. ಒಂದು ಮಣ್ಣಿನ ಗೋಡೆಯಲ್ಲಾಗಿ ಸುರಿಗೆ ವಿಜಯರಾಘವ ತಂದೆ ರಾಮಕೃಷ್ಣ ಪಡುವೆಟ್ನಾಯರು ಮುಕ್ತೇಶ್ವರರಾಗಿದ್ದರು. ಅವರ ಕಾಲಾನಂತರ ವಿಜಯರಾಘವ ಪಡುವೆಟ್ನಾಯರು ಇದರಲ್ಲಿ ಸುರಿನ ಬ್ರಹ್ಮಕಲಶ ಆದದ್ದು 2001ರಲ್ಲಿ. ಈಗ 2013ರಲ್ಲಿ 2ನೇ ಬ್ರಹ್ಮಕಲಶ ಆಯಿತು. ಈಗ ಇದಕ್ಕೋಸ್ಕರವಾಗಿ ಕಳೆದ ಸಲ ಮಾಡುವಂಥದ್ದು 25ಕ್ಕೆ, ಅದನ್ನು 26ಕ್ಕೆ ಅಂತ ಮಾಡಿದರು. ಮೊದಲು ಏನಿರಲಿಲ್ಲ, ಒಳಗೆ ಫುಲ್ಲು ಎಲ್ಲ ಬಲ್ಲೆ ಎಲ್ಲ ಬಂದುಕೊಂಡು ಎಲ್ಲ ಇದಾಗಿತ್ತು. ಅದನ್ನೆಲ್ಲ ಅಭಿವೃದ್ಧಿಪಡಿಸಿದ್ದು ವಿಜಯರಾಘವ ಪಡುವೆಟ್ನಾಯರು. ಓಕೆ, ಇವತ್ತು ಹೇಗೆ ಅನಿಸ್ತದೆ ದೇವಸ್ಥಾನ ನೋಡುವ? ಸೂಪರ್, ಚಂದ. ನಾವು ಕನಸಿನಲ್ಲಿ ಎಣಿಸ್ಲಿಕ್ಕಲ್ಲ, ಆ ರೀತಿ ಆಗಿದೆ ಖಂಡಿತ. 50 ವರ್ಷದ ಹಿಂದೆ ಹೇಗಿತ್ತು? ಏನಿಲ್ಲ, ಏನು ಭಕ್ತರು ಬರ್ತಿದ್ರು, ಅವ್ರೇನಾದರೂ ಸಾಮಾನು ತರ್ತಿದ್ರು, ಸೇವೆ ಮಾಡಿಸ್ತಿದ್ರು, ಹೋಗ್ತಿದ್ರು ಅವರಷ್ಟಕ್ಕೆ. ಯಾವುದೇ ಸೇವೆ ಚೀಟು ಸಮೇತ ಇರಲಿಲ್ಲ. ಆಗ ಸೇವೆ ಚೀಟಿ ಯಾವುದೇ ಇರಲಿಲ್ಲ. ವಿಜಯರಾಘವ ಪಡುವೆಟ್ಟಾಯರ ನಂತರವೇ ಸೇವೆ ಚೀಟಿಯನ್ನು ಶುರು ಮಾಡಿತ್ತು. ಅಷ್ಟರವರೆಗೆ ಯಾವುದೇ ಇಲ್ಲ. ಇವತ್ತು ಗೋಪುರವನ್ನು ನೋಡಿದಾಗ ಏನನ್ಸುತ್ತೆ ಸರ್? ಭಾರಿ ಖುಷಿ ಆಗ್ತದೆ. ಅವರಿಗೆ ಭಾರಿ ಮನಸ್ಸಿತ್ತು ವಿಜಯರಾಘವ ಪಡುವೆಟ್ನಾಯರಿಗೆ ಒಂದು ರಾಜಗೋಪುರ ಆಗಬೇಕು ಅಂತೇಳಿ. ಆದರೆ ಅವರನ್ನು ಉಳಿಸ್ಕೊಳ್ಳಿಕ್ಕೆ ನಮಗೆ ಆಗಲಿಲ್ಲ. ಆದರೆ ಮಗ ಈಗ ಅದನ್ನು ಮಾಡ್ತಾ ಇದ್ದಾರೆ, ಊರವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಹಾಗಾದರೆ ಅದೊಂದು ಭಾರಿ ಸಂತೋಷದ ಕೆಲಸ. ಉಜಿರೆ ಹೇಗೆ ಬದಲಾಯಿತು ಸರ್ 50 ವರ್ಷದ? ಕಂಪ್ಲೀಟ್ ಬದಲಾಯಿತು, ಕಂಪ್ಲೀಟ್. ಸ್ವಲ್ಪ ಏನಲ್ಲ. ಮೊದಲೆಲ್ಲ ಇದು ಹುಲಿ ಕೂತ್ಕೊಳ್ಳುವ ಸ್ಥಳ, ಹುಲಿ ಎಲ್ಲ ಕೂತ್ಕೊಳ್ಳುವ ಸ್ಥಳ ಇದು. ಹುಲಿ. ಹಾಂ, ಮೊದಲು ಪೇಟೆ ಇದ್ದದ್ದು ಮೇಲಿನ ಪೇಟೆ, ಹಳೆ ಪೇಟೆ ಅಂತ ಹೇಳ್ತಾರಲ್ಲ ಅದು. ಇದು ಸುರಿಗೊಂದು ರಾಮಕೃಷ್ಣ ಪಡುವೆಟ್ಟಾಯರು ಜವಳಿ ಅಂಗಡಿ, ಮತ್ತು ಸುಬ್ರಾಯ ಶೆಣಿಯವರದೊಂದು ಜೀನ್ಸಿನ ಅಂಗಡಿ, ಮತ್ತೊಂದು ಸಿಲ್ಕ್ ಪ್ಯಾಲೇಸ್. ಇಷ್ಟೇ ಆದದ್ದು ಸುರಿಗೆ. ಆನಂತರ ಒಂದೊಂದು ಅಂಗಡಿ ಆಗಿ ಈಗೆಲ್ಲ ಚೇಂಜ್ ಆಯಿತು ಕಂಪ್ಲೀಟ್. ಕಾಲೇಜ್ ಆಯಿತು, ಮತ್ತು ಎಲ್ಲ ಇಂಪ್ರೂವ್ ಹಾಕ್ಕೊಂಡು ಹೋಯಿತು. ಮೊದಲೇನಿರಲಿಲ್ಲ. ಮೊದಲೆಲ್ಲ ಎತ್ತಿನ ಗಾಡಿ ಬರ್ತಿದ್ರು, ಸಾಮಾನು ಹಾಕ್ಕೊಂಡು ಹೋಗ್ತಿದ್ರು, ಎಲ್ಲ ಎತ್ತಿನ ಗಾಡಿಯಲ್ಲಿ. ಹಾಗೆಲ್ಲ ಪಡುವೆಟ್ನಾಯರ ಕುಟುಂಬದ 3 ತಲೆಮಾರುಗಳನ್ನು 4 ತಲೆಮಾರು ನೀವು ನೋಡಿದಿರಿ. ಹೇಗೆ ಸರ್? ಸೂಪರ್, ಏನು ಮಾತಾಡಲಿಕ್ಕಿಲ್ಲ. ವಿಜಯರಾಘವ ಪಡುವೆಟ್ಟಾಯರಂತೂ ದೇವರ ಸಮ. ಈಗ ಅವರ ಮಗನೂ ಹಾಗೆ ಸೂಪರ್, ಏನು ಅದರಲ್ಲಿ 2 ಮಾತು ಹೇಳಲಿಕ್ಕಿಲ್ಲ. ಸೂಪರ್. ದೇವಾಲಯ ಬದಲಾಯಿತು, ರಥಬೀದಿ ಬದಲಾಯಿತು, ಬ್ರಹ್ಮರಥ ಬರ್ತಾ ಇದೆ. ಹೌದು, ಎಲ್ಲ ಭಾರಿ ಮನಸ್ಸಿಗೊಂದು ಸಂತೋಷ ಆಗುವಂಥ ವಿಷಯ ಖಂಡಿತ. ನಿಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ಅಥವಾ ನಿಮ್ಮ ಬೆಳವಣಿಗೆಯಲ್ಲಿ ಜನಾರ್ದನ ಸ್ವಾಮಿಯ ಪಾತ್ರ ಸರ್? ಜನಾರ್ದನ ಸ್ವಾಮಿಯ ಪಾತ್ರ ನಿಮ್ಮ ಬೆಳವಣಿಗೆಯಲ್ಲಿ? ಖಂಡಿತ ದೇವರ ದಯದಿಂದಲೇ ಮತ್ತು ದನಿಗಳ ಇದರಿಂದಲೇ ನಾನು ಇಷ್ಟವರೆಗೆ ಈ ರೀತಿಯಲ್ಲಿ ಇರೋದು. ಅವರ ಎದುರಿನಲ್ಲೇ ಒಂದು ವಸ್ತು ಮನೆ ಸಮೇತ ಮಾಡಿದ್ದು. ಸರ್ಕೃಷ್ಣ ಪಡುವೆಟ್ನಾಯರು ಮತ್ತು ವಿಜಯರಾಘವ ಪಡುವೆಟ್ನಾಯರು ಇದರಲ್ಲಿ ಈಗ ಎಷ್ಟು 2-3 ವರ್ಷ ಆಯ್ತು ಅದು ಸಮಾನ ಮಾಡಿ. ಅವರೇ ಅದಕ್ಕೆಲ್ಲ ಕರ್ತರು, ಎಲ್ಲದಕ್ಕೂ. ನಮ್ಮ ಮದುವೆ ಆಗಲಿ, ದೊಡ್ಡ ಮಗಳ ಮದುವೆ ಆಗಲಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಎಲ್ಲ ಕಾರಣರು ಅವರು. ಖಂಡಿತ ಅದರಲ್ಲಿ ಏನು ಮಾತಾಡಲಿಕ್ಕಿಲ್ಲ. ಭಾವುಕರಾಗ್ತೀರಿ ತುಂಬಾ. ಅದು ಮೊದಲಿದ್ದು ಎಣಿಸುವಾಗ ಅಷ್ಟು ಮನಸ್ಸಿಗೆ ಭಾವನೆ ಅಥವಾ ಬರ್ತದೆ. ಅಂದರೆ ಅವರು ವಿಜಯರಾಘವ ಪಡುವೆಟ್ಟಾಯರು ನನ್ನ ಅಣ್ಣ ತಮ್ಮಂದಿರಾಗಿದ್ದವರು ನಾವು. ಆದರೆ ನನ್ನನ್ನು ಕೆಲಸದವರು ಅಂತ ತಿಳ್ಕೊಳ್ಳೇ ಇಲ್ಲ. ಅವರು ಮನೆಯವನು ಅಂತಲೇ ತಿಳ್ಕೊಂಡಿದ್ದರು. ಹಾಗಿದ್ರಿಂದ ಅದು ನಮಗೆ ಸ್ವಲ್ಪ ತಡೆಯಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇದು ಮೀಸೆ ಶಿವರಾಮ್ ಅಥವಾ BK ಶಿವರಾಮ್ ಅವ್ರು ಹೇಳೋ ಮಾತು ಬಹಳ ಅದ್ಭುತವಾದ ಮಾತುಗಳನ್ನ ನಡೆದರು. ನಮಗೆ ಇಲ್ಲಿ 50 ವರ್ಷಗಳಲ್ಲಿ ಹೇಗಾಯಿತು, ಹೇಗಿತ್ತು, ಹೇಗಾಯಿತು ಅನ್ನೋದು
ಪಡ್ವೇಟ್ನಾಯರ ಕುಟುಂಬದ 4 ತಲೆಮಾರುಗಳನ್ನು ನೋಡಿದರೆ ಎಲ್ಲ ತಲೆಮಾರಿನವರು ಕೂಡ ಇಡೀ ಒಂದು ಉಜಿರೆಯ ಬೆಳವಣಿಗೆ ಒಂದಷ್ಟು ಸಹಾಯ ಹಸ್ತ ಚಾಚುವಂಥದ್ದು ಎಲ್ಲವನ್ನು ಕೂಡ ಇವರು ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇವರ ಮಾತು. ಅದರ ಜೊತೆಗೆ ಇವರು ಕಣ್ಣಲ್ಲಿ ಕಣ್ಣೀರಿದೆ. ಯಾಕೆಂತಂದರೆ ಅವರಿಂದಾಗಿ ಬೆಳೆದವರು ನಾವು, ನಮ್ಮ ಮನೆಯ ಇಡೀ ಬೆಳವಣಿಗೆ ಇಲ್ಲಿ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಬಹಳ ವಿಶೇಷವಾದಂಥ ಆಪ್ತತೆಯಿಂದ ಮಾತನಾಡಿದ್ದಾರೆ. ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಆದಿತ್ಯ ಶೆಟ್ಟಿ ಬಳಂಜ ಮತ್ತು ನಿಶಾನ್ ಬಂಗೇರ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್ ಉಜಿರೆ.